ಖ್ಯಾತ ಯಕ್ಷಗಾನ ಭಾಗವತ ಕಂಚಿನ ಕಂಠಸಿರಿಯ ಬಲಿಪ ನಾರಾಯಣ ಭಾಗವತರು ಇಂದು ನಿಧನರಾಗಿದ್ದಾರೆ. ಕಟೀಲು ಮೇಳದಲ್ಲಿ ಹಲವು ವರ್ಷಗಳ ಕಾಲ ಸೇವೆಗೈದು ಬಲಿಪ ಪರಂಪರೆ ಮೂಲಕ ಸಾಕಷ್ಟು ಪ್ರಸಿದ್ಧಿ ಪಡೆದಂತಹ ಬಲಿಪ ಭಾಗವತರು ಕಾಸರಗೋಡಿನ ಪಡ್ರೆಯಲ್ಲಿ 1938ರಲ್ಲಿ ಬಲಿಪ ಮಾಧವ ಭಟ್ ಮತ್ತು ಸರಸ್ವತಿ ಅಮ್ಮನವರ ಸುಪುತ್ರರಾಗಿ ಜನಿಸಿದ ನಾರಾಯಣ ಭಾಗವತರು 7ನೇ ತರಗತಿಯವರೆಗೆ ಓದಿದ್ದು ಅಜ್ಜ ದಿವಂಗತ ಬಲಿಪ ನಾರಾಯಣ ಭಾಗವತರಿಂದ ಭಾಗವತಿಕೆ ಕಲಿತು ತಮ್ಮ 13ನೇ ವರ್ಷದಲ್ಲಿಯೇ ರಂಗ ಪ್ರವೇಶಗೈದರು. ಕಟೀಲು ಮೇಳದಲ್ಲಿ ಸುಮಾರು 40 ವರ್ಷಕ್ಕಿಂತಲೂ ಕೂಡ ಅಧಿಕ ಕಾಲ ತಿರುಗಾಟ ನಡೆಸಿದಂತಹ ಕೀರ್ತಿ ಅವರದ್ದಾಗಿರುತ್ತದೆ. ನಿರಂತರ 60 ವರ್ಷಗಳಿಂದ ಸುದೀರ್ಘ ಕಾಲದ ಕಲಾ ಸೇವೆ, ಪಡ್ರೆ ಜಟಾಧಾರಿ ಮೇಳವನ್ನ ಕಟ್ಟಿ ನಡೆಸಿ ಯಜಮಾನಿಕೆಯ ಅನುಭವವನ್ನು ಕೂಡ ಪಡೆದ ಅವರಿಗೆ 50ಕ್ಕೂ ಹೆಚ್ಚು ಪ್ರಸಂಗಗಳ ಕಂಠಪಾಠ ಹೊಂದಿದವರಾಗಿದ್ದರು. 15ರಷ್ಟು ಪ್ರಸಂಗಗಳನ್ನು ರಚಿಸಿದ ಕವಿಯಾಗಿದ್ದರು. ಯಕ್ಷಗಾನದ ಪೂರ್ವರಂಗ ಸಂಗೀತವನ್ನ ನಿಖರವಾಗಿ ಬಲ್ಲಂತಹ ಏಕೈಕ ಭಾಗವತ ಎಂಬ ಹೆಗ್ಗಳಿಕೆ ನಾರಾಯಣ ಭಾಗವತರದ್ದು. ಶುದ್ಧ ಯಕ್ಷಗಾನ ಶೈಲಿಯನ್ನ ಉನ್ನತ ಕಂಠಸಿರಿಯಿಂದ ಹಾಡುವ ತಾಕತ್ತುಳ್ಳಂತಹ ಅಮೂಲ್ಯವಾಗಿರುವಂತಹ ಸ್ವರವನ್ನ ಈ ಭಾಗವತರು ಹೊಂದಿದ್ರು. ಭಾಗವತ ಪರಂಪರೆಯನ್ನ ಮೇಲೆತ್ತಿದ ಮೇರು ವ್ಯಕ್ತಿತ್ವ ಅವರದ್ದಾಗಿತ್ತು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಾಮಗ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಜ್ಞಾನ ಪ್ರಶಸ್ತಿ, ಕರ್ನಾಟಕ ಜಾನಪದ ಪರಿಷತ್ತು ದೊಡ್ಡಮನೆ ಲಿಂಗೇಗೌಡ ಪ್ರಶಸ್ತಿ, 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಕರ್ನಾಟಕ ಶ್ರೀ ಪ್ರಶಸ್ತಿ, ಅಗರಿ ಪ್ರಶಸ್ತಿ, ಶೇಣಿ ಪ್ರಶಸ್ತಿ, ಕವಿ ಮುದ್ದಣ ಪುರಸ್ಕಾರ, ಕರ್ನಾಟಕ ಸಂಘ ದುಬೈಯಲ್ಲಿ ಸನ್ಮಾನ, ಕೇರಳ ಸಂಗೀತ ನಾಟಕ ಅಕಾಡೆಮಿಯ ತ್ರಿಶೂರು ಗುರುಪೂಜಾ ಪ್ರಶಸ್ತಿ ಸೇರಿದಂತೆ ನೂರಾರು ಬಿರುದು ಸನ್ಮಾನಗಳು ಸಂದಂತಹ ಗೌರವ ಸಿಕ್ಕಿದೆ. ಯಕ್ಷಗಾನ ಪ್ರಪಂಚದಲ್ಲಿ ಬಲಿಪರ ಮಟ್ಟು ಸ್ಥಾಪಿಸಿದವರು ತಮ್ಮ ಅಜ್ಜ ದಿವಂಗತ ಬಲಿಪ ನಾರಾಯಣ ಭಾಗವತರು. ಅದನ್ನು ಮುನ್ನಡೆಸಿದಂತಹ ಕೀರ್ತಿ ಮೊಮ್ಮಗ ನಾರಾಯಣ ಭಾಗವತರದ್ದು. ಭಾಗವತಿಕೆಯಲ್ಲಿ ಕಂಚಿನ ಕಂಠದ ಸ್ವರ, ಹಾಡುಗಾರಿಕೆಯ ಕಾರಣಕ್ಕಾಗಿಯೇ ಯಕ್ಷಗಾನದಲ್ಲೊಂದು ಮೋಡಿ ಮಾಡಿದ ಬಲಿಪರು ಕಪ್ಪು, ಮೂರು, ಬಿಳಿ ಅದರ ಸ್ವರದಲ್ಲಿ ಹಾಡುತ್ತಾ ಯಕ್ಷಗಾನ ರಂಗಕ್ಕೊಂದು ಜೀವ ಕಳೆ ತುಂಬಿದವರು. ಬಲಿಪ ಭಾಗವತರ ನಿಧನಕ್ಕೆ ಗಣ್ಯರು, ಜನಪ್ರತಿನಿಧಿಗಳು ಸೇರಿ ಸಾವಿರಾರು ಮಂದಿ ಕಲಾವಿದರು ತೀವ್ರ ಸಂತಾಪ ಸೂಚಿಸಿದ್ದಾರೆ.